ಶ್ರೀಮತಿ ಅನುರಾಧ ವಾಮನ್ ಪೈ ಇವರಿಗೆ ಆದರದ ಸ್ವಾಗತ. ಪುತ್ತೂರಿನ ಪ್ರಖ್ಯಾತ ಗಣೇಶ್ ಟ್ರೇಡರ್ಸ್ನ ಮಾಲೀಕರಾದ ಯಶಸ್ವಿ ಉದ್ಯಮಿಯಾಗಿರುವ ಶ್ರೀ ವಾಮನ್ ಪೈ ಅವರ ಧರ್ಮಪತ್ನಿಯಾಗಿದ್ದು, ಅವರ ಉದ್ಯಮದಲ್ಲಿ ಪತಿಗೆ ಬೆನ್ನೆಲುಬಾಗಿ ನಿಂತಿರುತ್ತಾರೆ. ಇವರನ್ನು ನಮ್ಮ ಸಂಸ್ಥೆಯ ಸಿಬ್ಬಂದಿಯಾಗಿರುವ ಶ್ರೀಮತಿ ವಿಜಯರವರು ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಇನ್ನೋರ್ವ ಅತಿಥಿ ಶ್ರೀಮತಿ ಉಷಾ ರವೀಂದ್ರ ಮೇಡಮ್ಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಇವರೊಬ್ಬರು ಇಂಜಿನಿಯರ್ ಕೂಡ ಹೌದು. ತಮ್ಮ ದಕ್ಷ ಕನ್ಸಲ್ಟೆನ್ಸಿ ಎಂಬ ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಇವರನ್ನು ನಮ್ಮ ಸಂಸ್ಥೆಯ ಸಿಬ್ಬಂದಿಯಾಗಿರುವ ವೀಣಾ ಇವರು ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳಿ. ಆರಂಭಕ್ಕೆ ಆಗಮಿಸಿದ ಶ್ರೀಮತಿ ಹರಿಣಿ ಸತೀಶ್ ಇವರಿಗೆ ಕೂಡ ಆದರದ ಸ್ವಾಗತ. ಆದರ್ಶ ಗೃಹಿಣಿಯಾಗಿರುವ ಇವರು ಸ್ನೇಹ ಟೆಕ್ಸ್ಟೈಲ್ಸ್ನ ಮಾಲೀಕರಾದ ಶ್ರೀಯುತ ಸತೀಶ್ ರವರ ಧರ್ಮಪತ್ನಿಯಾಗಿದ್ದು, ತಮ್ಮ ವ್ಯಾಪಾರ ಮಳಿಗೆಯ ಯಶಸ್ವಿಯಾಗಿ ಮುನ್ನಡೆಸುವಲ್ಲಿ ಅವರ ಪಾತ್ರ ಅತ್ಯಂತ ದೊಡ್ಡದು. ಇವರನ್ನು ನಮ್ಮ ಸಂಸ್ಥೆಯ ಉದ್ಯೋಗಿಯಾಗಿರುವ ಚಂದ್ರಿಕಾರವರು ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕು. ಗ್ಲೋ ಫೆಸ್ಟ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಮತಿ ವಿಜಯ ಸರಸ್ವತಿ ಮೇಡಮ್ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಮೇಡಮ್, ಪುತ್ತೂರಿನ ಪ್ರಖ್ಯಾತ ಧನ್ವಂತರಿ ಆಸ್ಪತ್ರೆ ಕಜೆ ಮನೆತನದ ಡಾಕ್ಟರ್ ರವಿಪ್ರಕಾಶ್ ಕಜೆ ಇವರ ಧರ್ಮಪತ್ನಿಯಾಗಿರುವವರು ವಿವೇಕಾನಂದ ಸ್ನಾತಕೋತ್ತರ ವಿಭಾಗದ ಡೀನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರನ್ನು ನಮ್ಮ ಸಂಸ್ಥೆಯ ಸಹೋದ್ಯೋಗಿ ಪವಿತ್ರರವರು ಹೂವನ್ನು ನೀಡಿ ಸ್ವಾಗತಿಸಬೇಕು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಯುತ ಬಲರಾಮ ಆಚಾರ್ಯ ಸರ್, ಆಡಳಿತ ಪಾಲುದಾರರಾಗಿರುವ ಲಕ್ಷ್ಮೀಕಾಂತ ಆಚಾರ್ಯ, ಸುಧನ್ವ ಆಚಾರ್ಯ, ವೇದಾ ಲಕ್ಷ್ಮೀಕಾಂತ ಆಚಾರ್ಯ ಅವರಿಗೆ ಕೂಡ ಆದರದ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ವರ್ಗದ ಮಿತ್ರರಿಗೂ, ಎಲ್ಲ ಗ್ರಾಹಕ ಬಾಂಧವರಿಗೂ ಹಾಗೂ ನಮ್ಮೆಲ್ಲರ ಸಹೋದ್ಯೋಗಿ ಬಾಂಧವರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ದೀಪ ಪ್ರಜ್ವಲನೆ, ಅತಿಥಿಗಳು ದೀಪವನ್ನು ಬೆಳಗಿಸಿ ಗ್ಲೋ ವಜ್ರಾಭರಣಗಳ ವಾರ್ಷಿಕ ಮಹೋತ್ಸವವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಸುಮಾರು 12 ವರ್ಷಗಳಿಂದ ಈ ಗ್ಲೋ ಫೆಸ್ಟ್ ಅಂತೇಳುವ ಒಂದು ಪರಿಕಲ್ಪನೆ ಅಡಿಯಲ್ಲಿ ವಜ್ರಾಭರಣಗಳ ಪ್ರಮೋಷನ್, ಸೇಲ್ ಆ್ಯಂಡ್ ಪ್ರಮೋಷನ್ ಇದು ಮಾಡ್ತಾ ಇದ್ದೇವೆ. ಹಾಗೆ ಮತ್ತೆ ಬಂದಿದೆ ಗ್ಲೋ ಫೆಸ್ಟ್ ಈ ವರ್ಷದ್ದು 2024-25 ಆವೃತ್ತಿ. ಇದಕ್ಕೆ ನಾವು ಈ ಸತಿ ಎಲ್ಲರೂ ನಮ್ಮ ಮಹಿಳೆಯರೇ ಇದನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ಗ್ರಾಹಕ ವರ್ಗದವರೇ, ಪುತ್ತೂರಿನವರೇ, ಎಲ್ಲ ಪರಿಚಿತರೇ, ಅವರನ್ನೆಲ್ಲ ಕೇಳಿಕೊಂಡಾಗ ಎಲ್ಲರೂ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಹರಣಿ ಸತೀಶ್ ಅವರು, ವಿಜಯ ಸರಸ್ವತಿಯವರು, ನಮ್ಮ ವಾಮನ್ ಪೈಗಳ ಶ್ರೀಮತಿಯವರ ಅನುರಾಧ ವಾಮನ್ ಪೈ ಅವರು ಮತ್ತು ಉಷಾ ರವೀಂದ್ರ ಅವರು, ಇವರೆಲ್ಲರಿಗೂ ಮತ್ತೊಮ್ಮೆ ಈ ಗ್ಲೋ ಫೆಸ್ಟಿಗೆ ಸ್ವಾಗತ ಮತ್ತು ಧನ್ಯವಾದ. ನೀವು ದೀಪ ಬೆಳಗಿಸಿದ್ದಕ್ಕೆ ಶುಭ ಚಾಲನೆ ಕೊಟ್ಟದ್ದಕ್ಕಾಗಿ. ಒಂದೆರಡು ಮಾತಿನಲ್ಲಿ ಹೇಳೋದಿದ್ದರೆ, ಗ್ಲೋ ಫೆಸ್ಟ್ ಅಂತ ಹೇಳಿದರೆ ವಜ್ರಾಭರಣಗಳು ಯಾವಾಗಲೂ ಇರ್ತದೆ, ಆದರೆ ಈ ಸಮಯದಲ್ಲಿ ಒಂದಷ್ಟು ಆಯ್ಕೆಯನ್ನು ಜಾಸ್ತಿ ಕೊಡುವಂಥ ಒಂದು ಪ್ರಯತ್ನ ನಾವು ಮಾಡ್ತೇವೆ. ಅಂದರೆ ಹೆಚ್ಚಾಗಿ ವಜ್ರಾಭರಣ ಅಂತ ಹೇಳಿದರೆ ದುಬಾರಿ, ಎಲ್ರಿಗೂ ಕೈಗೆಟಕುವುದಿಲ್ಲ ಅಂತ ಹೇಳೋ ಒಂದು ಮನೋಭಾವ ಎಲ್ಲರಲ್ಲಿ ಇರುತ್ತದೆ. ಅದನ್ನು ಹೋಗಲಾಡಿಸುವ ಒಂದು ಪ್ರಯತ್ನವೂ ಇದರಲ್ಲಿದೆ. ಅತಿ ಚಿಕ್ಕ ಬಜೆಟ್ನಲ್ಲಿ ಕೂಡ ವಜ್ರಾಭರಣಗಳು ಸಿಗುವ ರೀತಿಯಲ್ಲಿ ನಾವೊಂದು ಪ್ರಯತ್ನ ಮಾಡ್ತೇವೆ. ಇದು ಒಂದು ಅಂಶ ಅಂತ ಹೇಳಿದರೆ, ಇನ್ನೊಂದು ನಮ್ಮ ಕ್ವಾಲಿಟಿಯ ಬಗ್ಗೆ. ಯಾಕೆಂದರೆ ಇದನ್ನು ನಾವು ಶುರುವಿನಿಂದಲೂ ಕೂಡ ನಾವು ವಜ್ರಾಭರಣ ಯಾವಾಗ ಮಾರಲಿಕ್ಕೆ ಶುರು ಮಾಡಿದ್ದೆವು ಆ ಸಮಯದಿಂದಲೂ ಕೂಡ ಆಗ ಈ ಪ್ರಮಾಣೀಕೃತ ವಜ್ರದ ಒಂದು ಕಾನ್ಸೆಪ್ಟ್ ಇರಲಿಲ್ಲ. ಆಮೇಲೆ ಸರ್ಟಿಫಿಕೇಷನ್ ಬಂತು, ಲ್ಯಾಬಾರ್ಟ್ರಿಗಳು, ಇಂಟರ್ನ್ಯಾಷನಲ್ ಲ್ಯಾಬಾರ್ಟ್ರೀಸ್ ಇಂಡಿಯಾದಲ್ಲಿ ಬಂದು ಇದನ್ನು
ಭಾಳ ವ್ಯವಸ್ಥಿತವಾಗಿ ಸರ್ಟಿಫೈ ಮಾಡುವಂಥ ಕ್ವಾಲಿಟಿಯನ್ನು, ಅದರ ಕಲರ್ ಮತ್ತು ಕ್ಲಾರಿಟಿ ಮತ್ತು ಪಾಲಿಷ್ ಇದನ್ನೆಲ್ಲವನ್ನು ಒಂದು ಸರ್ಟಿಫೈ ಮಾಡುವಂಥ ಸಿಸ್ಟಮ್ ಬಂತು. ಹಾಗಾಗಿ ಎಲ್ಲ ಸರ್ಟಿಫೈಡ್ ವಜ್ರಾಭರಣಗಳನ್ನು ನಾವಿಲ್ಲಿ ಇಡ್ತೇವೆ. ಮತ್ತು ಅದರ ಮಾಹಿತಿಯನ್ನು ಯಾರಿಗೆ ಅದರ ಅದು ಕೇಳುವ ಒಂದು ತಾಳ್ಮೆ ಅಥವಾ ಇಂಟ್ರೆಸ್ಟ್ ಇದೆ ಅವರಿಗೆ ಅದರ ಮಾಹಿತಿಯನ್ನು ಕೊಡುವ ವ್ಯವಸ್ಥೆಯನ್ನು ಕೂಡ ಇದೆ. ಅಂದರೆ ಎಲ್ಲ ನಾವು ಟ್ರೈನ್ ಮಾಡಿರ್ತೇವೆ ನಮ್ಮ ಸಿಬ್ಬಂದಿಗಳಿಗೆ. ಹಾಗೆ ಅವ್ರಿಗೆ ನೀವು ಕೇಳಿದರೆ ಅವರು ಅದರ ಬಗ್ಗೆ ಹೇಳ್ತಾರೆ. ಹೀಗೆ ಒಂದು ಗ್ಲೋ ಫೆಸ್ಟ್ ಅಂತ ಹೇಳುವಾಗ ಅದೊಂದು ವಜ್ರಾಭರಣಗಳ ಖರೀದಿಗೆ ಮತ್ತು ಪ್ರದರ್ಶನಕ್ಕೆ ಒಂದು ವಿಶೇಷ ಒತ್ತು ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. 1 ತಿಂಗಳ ಕಾಲ ನಡೀಲಿಕ್ಕಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ನಮ್ಮ ಗ್ರಾಹಕರು ಬರ್ತಾರೆ ಅಂತ ಹೇಳೋ ಭರವಸೆ ಇದೆ. ಇವತ್ತೇ ನಮಗೆ ನಾವು ಇವತ್ತು ತುಂಬ ಫಂಕ್ಷನ್ಸಲ್ಲಿದ್ದ ಕಾರಣ ಸಾಯಂಕಾಲ ಇನಾಗ್ರೇಷನ್ ಮಾಡುವಂತ ಇಟ್ಟುಕೊಂಡಿದ್ದೇವೆ. ಬೆಳಗಿಂದಲೇ ಇವತ್ತು ಗ್ರಾಹಕರು ಬರ್ತಾ ಇದ್ದಾರೆ ವಜ್ರಾಭರಣಗಳಿಗೆ. ಹಾಗಾಗಿ ಇದು ಯಶಸ್ವಿ ಆಗ್ತದೆ ಅಂತೇಳಿ ಭರವಸೆ ಇದೆ. ನಿಮ್ಮೆಲ್ಲರ ಸಹಕಾರವನ್ನು ಇದರ ಯಶಸ್ವಿಗೆ ನಾನು ಮತ್ತೊಮ್ಮೆ ಕೋರ್ತಾ ಇದ್ದೇನೆ. ಮತ್ತು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಮತ್ತೊಮ್ಮೆ ಬಂದ ಎಲ್ಲ ಅತಿಥಿಗಳಿಗೆ ನನ್ನ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಸಂಸ್ಥೆಯ ಹಿರಿಯರಾಗಿರುವಂಥ ಬಲರಾಮಾಚಾರ್ಯ ಅವರೇ ಹಾಗೂ ಜೊತೆಯಲ್ಲಿ ಆಗಮಿಸಿರುವಂಥ ಎಲ್ಲ ಪ್ರೀತಿಯ ಬಂಧುಗಳೇ ಮತ್ತು ಪ್ರೀತಿಯ ವೇದ ಅವರೇ, ವಿಶೇಷವಾಗಿ ಇವತ್ತು GL ಆಚಾರ್ಯ ಜ್ಯುವೆಲ್ಲರ್ಸ್ ಅವರಿಂದ ಗ್ಲೋ ಫೆಸ್ಟ್ ವಜ್ರಾಭರಣಗಳ ಒಂದು ಮಾಹಿತಿ ಜೊತೆಗೆ ಅನಾವರಣ ಇಲ್ಲಿ ಆಗಿದೆ. ತುಂಬ ಪ್ರೀತಿಯಿಂದ ಅವರ ಆಹ್ವಾನಕ್ಕೆ ಹೋಗೊಟ್ಟು ಇಲ್ಲಿ ಬಂದಿದ್ದೇವೆ. ಬಹುಶಃ ಮಹಿಳೆಯರು ಅಂದಾಗ ಎಲ್ರಿಗೂ ಅನಿಸ್ತದೆ, ಮನೆಯಲ್ಲೂ ಹೇಳೋದು ಹೊರಗಡೆಯೂ ಎಲ್ಲರೂ ಹೇಳೋದಿದೆ, ಹೆಂಗಸರಿಗೆ ಒಂದು ಚಿನ್ನದ ಮೇಲೆ ವ್ಯಾಮೋಹ ಅಂತ. ಆದರೆ ನಾನು ಒಂದರ್ಥದಲ್ಲಿ ಸ್ವಲ್ಪ ಕಾಮರ್ಸಿನ ವಿದ್ಯಾರ್ಥಿ ಅಂತಲೇ ಅಂದುಕೊಳ್ತೇನೆ. ಅಧ್ಯಾಪಕಿ ಆದರೂ ಕೂಡ ವಿದ್ಯಾರ್ಥಿ ಅಂತ ಅಂದುಕೊಳ್ತಾ, ಹೂಡಿಕೆ ದೃಷ್ಟಿಯಿಂದ ನೋಡೋದಾದರೆ ಚಿನ್ನ ಅಥವಾ ವಜ್ರಾಭರಣಗಳು ತುಂಬ ತುಂಬ ನಮಗೆ ಉಪಯೋಗಕ್ಕೆ ಬರುವಂಥದ್ದು. ವಿಶೇಷವಾಗಿ ಮಹಿಳೆಯರನ್ನ ಕರೆದಿರುವಂಥದ್ದು ಕೂಡ ಅದೇ ದೃಷ್ಟಿಯಿಂದ ಇರ್ಬೋದು. ಯಾಕೆಂದರೆ ತುಂಬ ಜಾಗರೂಕತೆಯಿಂದ ಅದನ್ನು ಮಾಡುವಂಥದ್ದು. ಒಟ್ಟು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ನೋಡಿದಾಗ ಬಹಳ ಹಿಂದಿನಿಂದ ನಮ್ಮ ಪುರಾತನ ಕಾಲದಿಂದಲೇ ಚಿನ್ನ ವಜ್ರಗಳಿಗೆ ವಿಶೇಷವಾದಂಥ ಮಹತ್ವಗಳಿದೆ. ನಮ್ಮ ಪುರಾಣ ಹಿನ್ನೆಲೆಯನ್ನು ನೋಡ್ತಾ ನಾವು ಬಂದರೆ, ಶ್ರೀರಾಮಚಂದ್ರ ಲಂಕೆಯಲ್ಲಿ ರಾವಣನನ್ನು ಸಂಹರಿಸಿ ಹೊರಗೆ ಬರಬೇಕು ಅಂತಾಗುವಾಗ ವಿಭೀಷಣ ಅವನಲ್ಲಿ ಒಂದು ಕೋರಿಕೆಯನ್ನು ಇಡ್ತಾನಂತೆ, ನೀನು ಮತ್ತೆ ಹೋಗಬೇಡ, ಅಯೋಧ್ಯೆಗೆ ಮತ್ತೆ ಹೋಗಬೇಡ, ನನ್ನ ಲಂಕೆಯಲ್ಲೇ ನೀನು ಇರು ಅಂತ ಅವಾಗ ಹೇಳ್ತಾನಂತೆ. ಆಗ ಶ್ರೀರಾಮಚಂದ್ರ ಲಕ್ಷ್ಮಣ ಜೊತೆಯಲ್ಲಿದ್ದಂಥ ಲಕ್ಷ್ಮಣನಿಗೆ ಒಂದು ಬಾರಿ ಮನಸ್ಸು ಸ್ವಲ್ಪ ತಲ್ಲಣ ಆಗ್ತದೆ ಅಂತ ಪುರಾಣದಲ್ಲಿ ಹೇಳ್ತದೆ. ಯಾಕೆಂದರೆ ಸ್ವರ್ಣಮಯವಾದಂಥ ಲಂಕೆ ಅಂತೆ ಆ ಕಾಲಕ್ಕೆ. ಇಂದ್ರನ ಅಮರಾವತಿಯನ್ನು ಬಿಟ್ಟರೆ ಲಂಕೆ ಅಮರಾವತಿ ಸ್ವರ್ಣಮಯವಾದಂಥ ಅಂತ. ಹಾಗೆ ಆ ರಾಮಾಯಣದಲ್ಲಿ ಅದು ಉಲ್ಲೇಖ ಆಗ್ತದೆ, ಅತಿ ಸ್ವರ್ಣಮಯಿ ಲಂಕಾ ನಮೋ ಲಕ್ಷ್ಮಣ ರೇಚತಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ಅಂಥ ಸ್ವರ್ಗ ಸದೃಶವಾದ ಸ್ವರ್ಣಮಯವಾದಂತಹ ಲಂಕೆ, ಅದನ್ನು ನೋಡಿದಾಗ ಯಾರಿಗೂ ಕೂಡ ಒಂದು ಕ್ಷಣ ಬೇಡ ಅಂತ ಅನಿಸೋದಿಲ್ಲ ಅಂತೆ. ಆ ಕ್ಷಣ ಆದರೂ ಕೂಡ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾತಪಿ ಗರಿಯಸಿ, ಭಾರತ ಭೂಮಿ ಅಥವಾ ನನ್ನ ಜನ್ಮಭೂಮಿ ಶ್ರೇಷ್ಠ ಅಂತ ಬಂದ ಅಂತ. ನಾನು ಯಾಕೆ ಈ ಕ್ಷಣಕ್ಕೆ ಇದನ್ನು ಉಲ್ಲೇಖ ಮಾಡಿದೆ ಅಂದರೆ, ನಮ್ಮ ಪುರಾಣಗಳಲ್ಲಿಯೂ ಕೂಡ ಸ್ವರ್ಣಮಯವಾದಂತಹ ಆಸ್ಥಾನಗಳು ಅಥವಾ ಸ್ವರ್ಣದ ನಾಣ್ಯಗಳು ಇದೆಲ್ಲವೂ ಕೂಡ ನಾವು ನಮ್ಮ ಭಾರತೀಯ ಪರಂಪರೆಯಲ್ಲಿ ನೋಡಿ ಬಂದದ್ದು. ಬಹುಶಃ ಜಾಗತಿಕ ಮಟ್ಟದಲ್ಲಿಯೂ ಕೂಡ ಇವತ್ತು ಸ್ವರ್ಣಾಭರಣಗಳಿಗೆ ಜೊತೆಗೆ ಸ್ವರ್ಣೋದ್ಯಮಕ್ಕೆ ಜೊತೆಗೆ ವಜ್ರಾಭರಣಗಳಿಗೆ ವಿಶೇಷವಾದಂಥ ಮಾನ್ಯತೆ ಇರುವುದನ್ನು ನಾವೆಲ್ಲ ಕಂಡಿದ್ದೇವೆ. ಹಾಗಾಗಿ ಬಹುಶಃ ಪುತ್ತೂರಿನಲ್ಲಿ ಮನೆ ಮಾತಾಗಿರುವಂಥ GL ಆಚಾರ್ಯ ಜ್ಯುವೆಲ್ಲರ್ಸ್, ನಾನಿವತ್ತು ಇಲ್ಲಿಗೆ ಬರುವಾಗ ಒಂದು ಕ್ಷಣ ಯೋಚನೆ ಮಾಡಿದೆ, ಯಾಕೆಂದರೆ ನಾನು ದೊಡ್ಡ ಗ್ರಾಹಕಳೇನು ಅಲ್ಲ ತುಂಬ, ಆದರೆ ಬಂದಷ್ಟು ಬಾರಿಯೂ ಕೂಡ ಈ ಸಂಸ್ಥೆಯ ಹಿರಿಯರಿಂದ ತೊಡಗಿ ಎಲ್ಲ ಸಿಬ್ಬಂದಿ ವರ್ಗದವರ ಆ ಪ್ರೀತಿಯ ಒಂದು ನಡವಳಿಕೆ ಇದೆಯಲ್ಲ, ಅದು ಖಂಡಿತವಾಗಿಯೂ ಕೂಡ ಯಾವುದೇ ಗ್ರಾಹಕನಿಗೂ ಕೂಡ ತೃಪ್ತಿಯನ್ನು ಕೊಡುತ್ತದೆ. ಅದು ಎಷ್ಟೊತ್ತು ಬೇಕಾದರೂ ನೀವು ನೋಡಿ, ಅವರು ಯಾವತ್ತೂ ಕೂಡ ಬೇಸರಿಸಿಕೊಂಡದ್ದಿಲ್ಲ. ಯಾವ ಥರ ಬೇಕು, ಇನ್ನೊಂದು ಹೊಸ್ತುಂಟು ಅಂತ ಬೇಕಾದರೆ ಒಳಗಿಂದ ತಂದು ತೋರಿಸ್ತಾರೆ ಅವರು, ಅಥವಾ ಇನ್ನೊಂದು ಸ್ವಲ್ಪ ದಿನ ಹಿರಿಯರಾದಂಥ ಬಲರಾಮಾಚಾರ್ಯರು ಕೂಡ ಒಂದು ವೇಳೆ ಅವರು ಅಲ್ಲಿ ಇದ್ದರೆ ಮುಂದೆ ಬನ್ನಿ ಮತ್ತೆ ಬನ್ನಿ, ಇದೆ ಹೊಸ ಕಲೆಕ್ಷನ್ಸ್ ಬರ್ತದೆ. ಅಂದರೆ ಗ್ರಾಹಕರಿಗೆ ಏನು ಬೇಕು ಅನ್ನೋದನ್ನು ಅರಿತುಕೊಂಡು ನಮ್ಮಲ್ಲಿ ಇರುವುದನ್ನು ಕೊಡುವುದರ ಜೊತೆಗೆ ಅವರಿಗೇನು ಬೇಕು ಅನ್ನೋದನ್ನು ಅರಿತು ಮಾಡುವಂಥದ್ದು ನಿಜವಾಗಿ ಯಾವುದೇ ಸಂಸ್ಥೆಗೂ ಕೂಡ ಒಂದು ಯಶಸ್ಸಿಗೆ ಒಂದು ದಾರಿ ಆಗ್ತದೆ ಅಂತ. ಈ ದೃಷ್ಟಿಯಲ್ಲಿ ನಮ್ಮೆಲ್ಲರನ್ನ ಇಲ್ಲಿ ಪ್ರೀತಿಯಿಂದ ಕರೆದಿದ್ದೀರಿ ಸರ್.
ತಮ್ಮ ಸಂಸ್ಥೆಯ ಮೂಲಕ ಇನ್ನು ಮುಂದೆ 1 ತಿಂಗಳ ಕಾಲ ನಡೀಲಿಕ್ಕಿರುವಂತಹ ಈ ಏನು ಗ್ಲೋ ಫೆಸ್ಟ್ ವಜ್ರಾಭರಣಗಳ ಮಾರಾಟ ಜೊತೆಗೆ ಪ್ರದರ್ಶನ ಇದು ಎಲ್ಲವೂ ಕೂಡ ತುಂಬ ಯಶಸ್ವಿಯಾಗಲಿ. ಹೆಸರೇ ಸೂಚಿಸ್ತದೆ ಗ್ಲೋ ಫೆಸ್ಟ್ ಅಂತ. ವಜ್ರ ಯಾವತ್ತೂ ಕೂಡ ಅದು ಅತಿ ಕಠಿಣ ಅಂತೆ, ಜೊತೆಗೆ ಅಷ್ಟೇ ಪ್ರಕಾಶಮಾನವಾಗಿ ಇರುವಂಥದ್ದು ಕೂಡ. ಎಷ್ಟೇ ಅದರದ್ದು ಏನು ಆಯುಸ್ಸಾದರೂ ಕೂಡ ಅದರ ಹೊಳಪನ್ನು ಅದು ಕಳ್ಕೊಳ್ಳೋದಿಲ್ಲ ಅಂತ. ಅದೇ ರೀತಿ ಈ ಒಂದು ಗ್ಲೋ ಫೆಸ್ಟ್ ಕೂಡ ತುಂಬ ಹೊಳಪಿನಿಂದ, ಜೊತೆಗೆ ಈ GL ಸಂಸ್ಥೆ ಕೂಡ ತುಂಬ ಹೊಳಪಿನಿಂದ ಇನ್ನಷ್ಟು ಕಾಲ ಸದಾ ಪ್ರಕಾಶಮಾನವಾಗಿ ಬೆಳಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಜೋಡಿಸಿಕೊಂಡದ್ದಕ್ಕೆ ತುಂಬ ಸಂತೋಷದಿಂದ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ, ಒಟ್ಟು ಮುಂದೆ 1 ತಿಂಗಳು ಕಾಲ ನಡೆಯುವಂಥ ಕಾರ್ಯಕ್ರಮ ತುಂಬ ಸಂಭ್ರಮದಿಂದ, ವೈಭವದಿಂದ, ಜೊತೆಗೆ ಪ್ರಕಾಶಮಾನವಾಗಿ ಜರುಗಲಿ, ಗ್ರಾಹಕರ ಮನವನ್ನು ಸೂರೆಗೊಳ್ಳಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.